ಪೆರಾಪೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಇಡಾಳ ಎಂಬಲ್ಲಿ ಒತ್ತುವರಿ ಭೂಮಿ ವಿಚಾರಕ್ಕೆ ಸಂಬಂಧಿಸಿದ ವ್ಯಾಜ್ಯವು ನ್ಯಾಯಾಲಯದಲ್ಲಿರುವಾಗ ಏಕಾಏಕಿ ಸ್ಥಳಕ್ಕೆ ಆಗಮಿಸಿ ಸುಮಾರು 150ಕ್ಕೂ ಅಧಿಕ ತೆಂಗಿನ ಸಸಿ ಸಹಿತ ಕೃಷಿಯನ್ನ ನಾಶ ಮಾಡಿ ಅನ್ಯಾಯ ಎಸಗಿದ್ದಾರೆ. 15 ದಿನಗಳ ಒಳಗಾಗಿ ಹಾನಿಗೊಳಗಾದ ಕೃಷಿಗೆ ಸೂಕ್ತ ಪರಿಹಾರ ನೀಡದಿದ್ದಲ್ಲಿ ಉಗ್ರ ಹೋರಾಟ ನಡೆಸಲಾಗುವುದೆಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯ ಜಿಲ್ಲಾಧ್ಯಕ್ಷ ಶ್ರೀಧರ್ ಶೆಟ್ಟಿ ಬೈಲುಗುತ್ತು ಹೇಳಿದ್ದಾರೆ. ಅವರು ಪುತ್ತೂರು ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಇಡಾಳ ಶಿವರಾಮ್ ಪೂಜಾರಿ ಎಂಬುವರು ಸುಮಾರು 2 ಎಕರೆ ಕುಂಕಿ ಒತ್ತುವರಿ ಭೂಮಿಗೆ ಪುತ್ತೂರು ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಯ ಕುಮ್ಮಕ್ಕಿನಲ್ಲಿ ಪೆರಾಪೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಮತ್ತು ಗ್ರಾಮ ಕರ್ಣಿಕರು ಸುಮಾರು 40 ಗೂಂಡಾಗಳು ಹಾಗೂ ಪೊಲೀಸರ ಸಹಿತ ಆಗಮಿಸಿ ಈ ಸ್ಥಳದಲ್ಲಿದ್ದ ತೆಂಗಿನ ಸಸಿಗಳು ಹಾಗೂ ಇನ್ನಿತರ ಕೃಷಿಗಳನ್ನು ನಾಶಪಡಿಸಿದ್ದಾರೆ. ಅಲ್ಲದೆ ಜಾಗದಲ್ಲಿ ತಂತಿ ಬೇಲಿಯನ್ನ ಮುರಿದು ಹಾನಿ ಮಾಡಿದ್ದಾರೆ. ಸ್ಥಳೀಯ ನಿವಾಸಿ ದೇವಕಿ ನಾಯಕ್ ಎಂಬುವರ ದೂರಿನಂತೆ ಈ ಹಿಂದೆ ಇಲ್ಲಿಗೆ ಸ್ಥಳ ಪರಿಶೀಲನೆಗೆ ಬಂದಿದ್ದ ಕಡಬ ತಹಶೀಲ್ದಾರ್ ಅವರು ಈ ಜಾಗ ಶಿವರಾಮ್ ಪೂಜಾರಿ ಅವರಿಗೆ ಸೇರಿದ್ದು ಯಥಾಸ್ಥಿತಿ ಕಾಪಾಡುವಂತೆ ಆದೇಶವನ್ನ ನೀಡಿದ್ರು. ಬಳಿಕ ಪುತ್ತೂರು ಸಹಾಯಕ ಆಯುಕ್ತರು ಸ್ಥಳ ಪರಿಶೀಲನೆ ನಡೆಸದೆ ಯಾರದೋ ಒತ್ತಡಕ್ಕೆ ಮಣಿದು ಈ ಭೂಮಿಯನ್ನ ಪರಿಶಿಷ್ಟ ಪಂಗಡ ನಿರಾಶ್ರಿತರಿಗೆ ಮೀಸಲು ಎಂಬುದಾಗಿ ಆದೇಶಿಸಿದ್ರು. ಈ ಆದೇಶದ ವಿರುದ್ಧ ಶಿವರಾಮ್ ಪೂಜಾರಿ ಅವರು ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಪ್ರಶ್ನಿಸಿದ್ರು. ಬಳಿಕ ದಾವಿಗೆ ನ್ಯಾಯಾಲಯ ಮಧ್ಯಂತರ ತಡೆಯಾಜ್ಞೆ ಜಾರಿಗೊಳಿಸಿತ್ತು. ಇದೀಗ ತಡೆಯಾಜ್ಞೆ ಊರ್ಜಿತದಲ್ಲಿರುವಾಗಲೇ ಅಧಿಕಾರಿಗಳು ಕೃಷಿ ನಾಶ ಮಾಡಿದ್ದಾರೆ ಎಂದು ಹೇಳಿದ್ರು. ಇವರೆಲ್ಲ ಸೇರಿ ಇವರು ನೆಟ್ಟಂತ ಏನು ಸುಮಾರು 140-150 ತೆಂಗಿನ ಗಿಡಗಳನ್ನು ಮತ್ತೆ ಅವರು ಹಾಕಿದಂತ ಬೇಲಿಯನ್ನು ಕಾಡುಗಳಂತೆ ಎಲ್ಲ ಹುಡಿ ಮಾಡಿ ಅದನ್ನೆಲ್ಲ ತೆಗೆದುಬಿಟ್ಟು ಅದು ನಮ್ಮ ಜಾಗ ಅಂತ. ಈಗಲೂ ನಾವು ಅದನ್ನು ಪರಿಶೀಲನೆ ಮಾಡುವಂತ ನಾವು ಹೋಗಿದ್ದೇವೆ ರೈತ ಸಂಘದಿಂದ. ನೀವು ಹೋಗಿರುವಾಗ ಅವರೇನು ಹೇಳುದು ಅಂತ ಹೇಳಿದ್ರೆ ಅದು ನಮ್ದು ಜಾಗ, ನಮಗೆ ಗೊತ್ತು, ನಮಗೆ ಅದು ಕೋರ್ಟಿನ ನಮಗೆ ಲೆಕ್ಕಕ್ಕೆ ಬರುವುದಿಲ್ಲ, ನಮಗೆ ಅದು RTC ಆಗಿದೆ ನಮ್ದೇ ಅಂತ. ಈ ಕೋರ್ಟಿನ ಪರಿಜ್ಞಾನ ಇಲ್ಲದಂತ ಒಬ್ಬ ಇಒವನ್ನು ಕಡಬ ತಾಲೂಕಿನಲ್ಲಿ ಅವರು ನೇಮಕ ಸರ್ಕಾರ ಮಾಡಿದ್ದಂತ ಹೇಳಿದ್ರೆ ಅವರನ್ನು ಏನ್ ಮಾಡ್ಬೇಕು ನಾವು? ಅವ್ರಿಗೆ ಅಷ್ಟು ಕೋರ್ಟ್ ಪರಿಜ್ಞಾನ ಇಲ್ಲ, ಅಲ್ಲಿ ಅಧ್ಯಕ್ಷರಿಗೂ ಪರಿಜ್ಞಾನ ಇಲ್ಲ, ಅಲ್ಲಿ PDO ಪರಿಜ್ಞಾನ. ಇವರು ನಾವು ಮೊನ್ನೆ ಹೋಗಿರುವಾಗ ನಮ್ಮ ಮೇಲೆ ಒಂದು ರೀತಿಯ ಅಸಡ್ಡೆಯಿಂದಲೇ ಮಾತಾಡಿದ್ರು. ಇವರು ಬಂದು ನಮಗೆ ಉಡಾಪೆ ಉತ್ತರ ಕೊಟ್ಟರು. ಇವರು ಬಂದಿದ್ರು, ಇವರು ಎಲ್ಲ ಹೋದ್ರು, ಎಲ್ಲ ನೋಡಿದ್ರು. ಆದ್ರೆ ನಾವು ಅದನ್ನು ಸ್ವಾಧೀನ ಮಾಡ್ತೇವೆ, ಆದಿ ಮಾಡ್ತೇವೆ ಇದೆ. ಇದಕ್ಕೆ ನಾವೀಗ ನಮ್ಮ ಈ ಕಮಿಟಿ ಒಂದು ನಿರ್ಣಯ ಮಾಡಿದೆ. ಏನಂತ ಹೇಳಿದ್ರೆ ಅವರ ಕಚೇರಿಗೆ ನಾವು ಬೀಗ ಹಾಕುವುದಂತ, ಇಒ ಇದ್ದಾರಲ್ಲ ಅವರ ಕಚೇರಿಗೆ ಬೀಗ ಹಾಕುವಂತ. ನಮಗೆಲ್ಲ ಸ್ವಲ್ಪ ಇದ್ದಾರೆ. ಈಗ ಇವರ ಮೇಲೆ ಈ ಬಾಲಕೃಷ್ಣ ಪೂಜಾರಿ, ಶಿವರಾಮ ಪೂಜಾರಿ ಮತ್ತೆ ತುಳಸಿ ಇವರೆಲ್ಲರ ಮೇಲೆ FIR ಆಗಿದ್ದಾರೆ ಕಡಬ ಪೊಲೀಸ್ ಸ್ಟೇಷನ್ ಅಲ್ಲಿ. ಇದು ಹೇಗೆ ಒಂದು ಕೋರ್ಟ್ ನಲ್ಲಿರುವಂತಹ ಕೇಸಿಗೆ ಇವರು ಈ ರೀತಿ ಮಾಡಿದ್ರೆ, ಕೋರ್ಟ್ ನಲ್ಲಿ ಕೇಸ್ ಉಂಟು, ಇವರು ಅದು ಇರುವಾಗಲೇ ಇವರು ಈ ರೀತಿ ಮಾಡಿದ್ರೆ ಮತ್ತೆ ಸಾಮಾನ್ಯ ವರ್ಗದವರು ಹೇಗೆ ಬದುಕಬಹುದು? ಇದು ಉಳ್ಳವರ ಸರ್ಕಾರ ಅಂತ ಆಯ್ತು. ಅಂದ್ರೆ ಇವರಿಗೆ ಪರಿಜ್ಞಾನ ಇಲ್ವಾ? ಹಾಗಾಗಿ ಇದನ್ನು ರೈತ ಸಂಘ ತೀವ್ರವಾಗಿ ಖಂಡಿಸುತ್ತದೆ ಮತ್ತು ಇದಕ್ಕೆ ಉಗ್ರವಾದ ಹೋರಾಟವನ್ನು ಮಾಡಿದೆ. ಈಗ ಒಂದು 15 ದಿವಸದ ಒಳಗೆ ಅವರ ಕಚೇರಿಗೆ ನಾವು ಬೀಗ ಹಾಕುವುದಂತ ತೀರ್ಮಾನ ಆಗಿದೆ. ಅದನ್ನು ಖಂಡಿತ ನಾವು ಈ ಕಚೇರಿಗೆ ಬೀಗ ಹಾಕ್ತೇವೆ. ಮತ್ತೆ ಇವರನ್ನು ಅದರಲ್ಲಿ ಏನು ನಷ್ಟ ಆಗಿದೆ, ಸಾಧಾರಣ ಒಂದು 3-4 ಲಕ್ಷದಿಂದ ಮೇಲ್ಪಟ್ಟು ಇವರಿಗೆ ನಷ್ಟ ಆಗಿದೆ. ಅದನ್ನು ಅವರ ಸಂಬಳದಿಂದ ಕಟ್ ಮಾಡಿ ಸರ್ಕಾರ ಅವರ ಬದ್ಧತೆಯನ್ನು ಸರ್ಕಾರ ಪ್ರದರ್ಶನ ಮಾಡಿದೆ. ಯಾಕಂತ ಹೇಳಿದ್ರೆ ಇವರು ಅನವಶ್ಯಕವಾಗಿ ಹಾಳು ಮಾಡಿದ್ರು, ಅದನ್ನು ಸರ್ಕಾರವೇ ಅವರ ಸಂಬಳದಲ್ಲಿ ಕಟ್ ಮಾಡಿ ಕೊಡ್ಬೇಕಂತ ನಮ್ದು ಕೇಳಿದೆ. ಸುದ್ದಿಗೋಷ್ಠಿಯಲ್ಲಿ ರೈತ ಸಂಘ ಹಸಿರು ಸೇನೆಯ ಜಿಲ್ಲಾ ಕಾರ್ಯದರ್ಶಿ ಈಶ್ವರಗೌಡ ಪಾಲೇಚಾರ್, ಪುಣಚ ವಲಯಾಧ್ಯಕ್ಷ ಇಸುಬು, ಸುಳ್ಯ ವಲಯಾಧ್ಯಕ್ಷ ಶಿವಚಂದ್ರ ಮತ್ತು ಸಂತ್ರಸ್ತ ಶಿವರಾಮ್ ಪೂಜಾರಿ ಉಪಸ್ಥಿತರಿದ್ದರು.